ಮಾರ್ಚ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಕಂಡ ರಾಬರ್ಟ್ ಕರಾವಳಿಗರಿಗೆ ನಿರಾಸೆ ಮೂಡಿಸಿದೆ. ಮಂಗಳೂರು ನಗರದ 3 ಮಲ್ಟಿಪ್ಲೆಕ್ಸ್ ಬಿಟ್ರೆ ಮತ್ಯಾವ ಸಿಂಗಲ್ ಸ್ಕ್ರೀನ್ನಲ್ಲಿ ರಾಬರ್ಟ್ ತೆರೆ ಕಂಡಿಲ್ಲ. ಹೀಗಾಗಿ ಮಂಗಳೂರಿನ ಸಾಮಾನ್ಯ ಪ್ರೇಕ್ಷಕನಿಗೆ ರಾಬರ್ಟ್ ಹುಳಿದ್ರಾಕ್ಷಿಯಂತಾಗಿದೆ. ಈಗಾಗಲೇ ಮಂಗಳೂರು ನಗರದ ಭಾರತ್ ಮಾಲ್ನಲ್ಲಿರುವ ಬಿಗ್ ಸಿನಿಮಾ, ಸಿಟಿ ಸೆಂಟರ್ನಲ್ಲಿರುವ ಸಿನಿಪೋಲಿಸ್, ಫೋರಂ ಮಾಲ್ನಲ್ಲಿರುವ ಪಿವಿಆರ್ನಲ್ಲಿ ಪ್ರದರ್ಶನವಾಗ್ತಿದೆ. ಬಿಗ್ ಸಿನಿಮಾದಲ್ಲಿ ದಿನ 11 ಪ್ರದರ್ಶನದಲ್ಲಿ ರಾಬರ್ಟ್ ಅಬ್ಬರಿಸಿದ್ರೆ, ಸಿನಿಪೋಲಿಸ್ನಲ್ಲಿ ದಿನ 8 ಆಟವನ್ನು ನೀಡಲಾಗಿದೆ. ಹಾಗೆ ಪಿವಿಆರ್ನಲ್ಲಿ ದಿನ 12 ಪ್ರದರ್ಶನದಲ್ಲಿ ಡಿ ಬಾಸ್ ಕಮಲ್ ಮಾಡ್ತಿದ್ದಾರೆ. ಈ 3 ಮಲ್ಟಿಪ್ಲೆಕ್ಸ್ ಬಿಟ್ರೆ ಯಾವುದೇ ಸಿಂಗಲ್ ಸ್ಕ್ರೀನ್ನಲ್ಲಿ ರಾಬರ್ಟ್ ತೆರೆ ಕಂಡಿಲ್ಲ. ಮಲ್ಟಿಪ್ಲೆಕ್ಸ್ ಅಂದ್ರೆ ಸ್ವಲ್ಪ ದುಬಾರಿನೇ, ಕಡಿಮೆ ಅಂದ್ರೂ ಟಿಕೆಟ್ ದರ 200 ರೂಪಾಯಿ ಫ್ರಂಟ್ ರೋ. ಹೀಗಿರುವಾಗ ಸಾಮಾನ್ಯ ಪ್ರೇಕ್ಷಕ ಫ್ರಂಟ್ ರೋಗೆ 1 ಟಿಕೆಟ್ಗೆ 200 ರೂಪಾಯಿ ಕೊಟ್ಟು ತನ್ನ ಸಂಸಾರದ ಜೊತೆಗೆ ಸಿನಿಮಾ ವೀಕ್ಷಿಸಲು ಸಾಧ್ಯವಿಲ್ಲ. ಅದೇ ಸಿಂಗಲ್ ಸ್ಕ್ರೀನ್ನಲ್ಲಾದರೆ 200 ರೂಪಾಯಿಗೆ 2 ಬಾಲ್ಕನಿ ಟಿಕೆಟ್ ಜೊತೆಗೆ 40 ರೂಪಾಯಿ ಸೇವಿಂಗ್ ಆಗ್ತಿತ್ತು. ಹೀಗಾಗಿ ಮಂಗಳೂರಿನ ಸಾಮಾನ್ಯ ಪ್ರೇಕ್ಷಕನಿಗೆ ಮಲ್ಟಿಪ್ಲೆಕ್ಸ್ ಸಿನಿಮಾ ತುಂಬಾನೇ ದೂರದ ಮಾತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲೂ ರಾಬರ್ಟ್ ರಿಲೀಸ್ ಆಗ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ರಾಬರ್ಟ್ ಸಿನಿಮಾಗೆ ಹೆಚ್ಚಿನ ಮೊತ್ತ ನೀಡಿ ಖರೀದಿಸಬೇಕಾಗುತ್ತೆ. ಸದ್ಯಕ್ಕೆ ಅಷ್ಟೊಂದು ಮೊತ್ತ ನೀಡಿ ಖರೀದಿಸುವ ಪರಿಸ್ಥಿತಿಯಲ್ಲಿ ಕರಾವಳಿಯ ಸಿಂಗಲ್ ಸ್ಕ್ರೀನ್ನ ಮಾಲೀಕರಿಲ್ಲ. ಹೀಗಾಗಿ ರಾಬರ್ಟ್ ಮಂಗಳೂರಿನ 3 ಮಲ್ಟಿಪ್ಲೆಕ್ಸ್ ಅನ್ನು ಹೊರತುಪಡಿಸಿ ಇಲ್ಲಿನ ಸಿಂಗಲ್ ಸ್ಕ್ರೀನ್ ಜೊತೆಗೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕಿನ ಯಾವ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿಲ್ಲ. ಇದರಿಂದಾಗಿ ದರ್ಶನ್ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿರೋದಂತೂ ಸತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.